ಕುಂದಾಪುರದಲ್ಲಿ ಕಟ್ಟಡವೊಂದರ ಮೇಲ್ಛಾವಣಿ ಏಕಾಏಕಿ ಕುಸಿದ ಘಟನೆ ನಡೆದಿದೆ. ಕುಂದಾಪುರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿ ಸಮೀಪದಲ್ಲಿದ್ದ ಕುಂದಾಪುರ ರೋಟರಿ ಭವನದ ಪಾರ್ಶ್ವದ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಶುಕ್ರವಾರ ಸಂಜೆ 5 ಗಂಟೆಯ ಸುಮಾರಿಗೆ ಏಕಾಏಕಿ ಹಂಚಿನ ಮಾಡು ಕುಸಿದಿದೆ. ಕುಂದಾಪುರ ರೋಟರಿಯ ನರ್ಸರಿ ಸ್ಕೂಲ್ ಈ ಕಟ್ಟಡದಲ್ಲಿ ನಡೆಯುತ್ತಿತ್ತು. ಆದರೆ ಕಳೆದ 1 ವರ್ಷದಿಂದ ಕೋವಿಡ್ ಕಾರಣದಿಂದಾಗಿ ಪುಟಾಣಿ ಮಕ್ಕಳು ತರಗತಿಗೆ ಬರ್ತಾ ಇರಲಿಲ್ಲ. ಆದರೆ ಪ್ರತಿ ಶುಕ್ರವಾರ ರಾತ್ರಿ 7 ಗಂಟೆಯಿಂದ ಇದೇ ಕಟ್ಟಡದಲ್ಲಿ ರೋಟರಿ ಸಭೆ ನಡೀತಾ ಇತ್ತು. ಸುಮಾರು 35 ಮಂದಿ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ರು. 2 ತಾಸು ಕಳೆದಿದ್ರೆ ಇದೇ ಸಭಾಂಗಣದಲ್ಲಿ ಸಭೆ ನಡೆಯಬೇಕಿತ್ತು. ಅದಕ್ಕೂ ಮೊದಲೇ ಅವಘಡ ಉಂಟಾಗಿದ್ದರಿಂದ ಸಂಭಾವ್ಯ ಅನಾಹುತವೊಂದು ತಪ್ಪಿದಂತಾಗಿದೆ.